ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೇನೆ ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ ಆ್ಯಂಡ್ ಲಲಿತಾ ಜ್ಯುವೆಲ್ರಿ ಮಾರ್ಟ್ ಲಿಮಿಟೆಡ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಖಾದ್ಯವನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಪಾವನ ಅವರು. ಯಾವೆಲ್ಲ ರುಚಿಕರವಾದಂಥ ಖಾದ್ಯಗಳು ತಯಾರಾಗುತ್ತೆ ಬನ್ನಿ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಫಸ್ಟ್ ಟೈಮ್ ನಮ್ಮ ಕಿಚನ್ಗೆ ಬರ್ತಾ ಇದ್ದೀರಿ? ಹೌದು. ಸೊ ಎಲ್ಲಿಂದ? ನಾನು ಇರೋದು ಬೆಂಗಳೂರಲ್ಲಿ. ಉಡುಪಿ ನಮ್ಮ ಅಜ್ಜಿ ಮನೆ, ಅಮ್ಮನ ಮನೆ. ಈಗ ರಜೆಗಂತ ಬಂದಿದ್ದು, ಹಾಗೆ ನಮ್ಮ ಟಿವಿ ನಾವು ಅಭಿಮಾನಿಗಳು. ರಜೆಗೆ ಬಂದಾಗೆಲ್ಲ ನಮ್ಮ ಟಿವಿ ನೋಡ್ತೇವೆ, ಹಾಗೆ ಇಲ್ಲಿ ಅಡಿಗೆ ಮಾಡುವ ಅಂತ ಇಂಟ್ರೆಸ್ಟ್ ಬಂತು, ಅದಕ್ಕೆ ಬಂದಿದ್ವಿ. ವೆರಿ ನೈಸ್. ಸೊ ಯೂಶ್ವಲಿ ಅಜ್ಜಿ ಮನೆಗೆಲ್ಲ ಹೇಳ್ಬೇಕಾದ್ರೆ ಚಿಕ್ಕ ಮಕ್ಕಳು ಬರ್ತಾರೆ ಅಂತೇಳಿ, ಸೊ ನೀವು ನಿಮ್ಮ ಅಜ್ಜಿ ಮನೆಗೆ ಬಂದಿದ್ದೀರಿ? ಹೌದು, ಅಮ್ಮನ ಮನೆ. ಓಕೆ. ಸೊ ವೆಕೇಶನ್ ಅಲ್ಲಿ ಇದ್ದೀರಿ? ಹೌದು. ಸೊ ನಮಗೆ ಯಾವ ಅಡುಗೆಯನ್ನ ಹೇಳ್ಕೊಡ್ತೀರಿ? ಬ್ಯಾಂಗ್ಳೂರಲ್ಲಿ ತಯಾರಿಸುವಂತ ಯಾವ್ದಾದ್ರು ಸ್ಪೆಷಲ್ ರೆಸಿಪಿಯಾ ಅಥವಾ ನಿಮ್ಮ ಅಜ್ಜಿಯ ಏನಾದರೂ ಅಡುಗೆನಾ? ಏನು ಈಗ ಬೆಂಗಳೂರಲ್ಲಿ ಸ್ಟ್ರೀಟ್ ಫುಡ್ ತೋರಿಸ್ತೀನಿ. ಬ್ರೆಡ್ ಪಕೋಡ ಅಂತ, ಬೆಂಗಳೂರಲ್ಲಿ ತುಂಬಾ ಫೇಮಸ್. ಬ್ರೆಡ್ ಪಕೋಡ, ಬ್ರೆಡ್ ಇಂದ ಪಕೋಡ ಮಾಡೋದು. ಆಮೇಲೆ ನನ್ನ ಅಜ್ಜಿ ರೆಸಿಪಿ ಮಾವಿನಕಾಯಿ ಸಾರು. ಸೊ ಎರಡು ಕೂಡ ಅಜ್ಜಿ ಬೇಜಾರಿಲ್ಲ. ಹೌದು. ಸರಿ, ಹಾಗಾದ್ರೆ ಕಿಚನ್ಗೆ ಹೋಗೋಣ. ಆಯ್ತು. ಎಸ್ ಮೇಡಮ್. ಸೊ ನಮಗೀಗ ಫಸ್ಟ್ ನಿಮ್ಮ ಅಜ್ಜಿಯ ರೆಸಿಪಿಯ ನಿಮ್ಮ ಬ್ಯಾಂಗ್ಳೂರ್ ರೆಸಿಪಿ? ಬ್ಯಾಂಗ್ಳೂರು ಬ್ರೆಡ್ ಪಕೋಡ. ಬ್ರೆಡ್ ಪಕೋಡವಾ? ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ಹೇಗೆ ಫಸ್ಟಿಗೆ ಆಲೂಗಡ್ಡೆ ಸ್ಟಫಿಂಗ್ ಮಾಡ್ಕೊಳ್ಬೇಕು, ಆಲೂಗಡ್ಡೆ ಭಾಜಿ ಮಾಡ್ಕೊಳ್ಬೇಕು. ಅದಕ್ಕೆ ಆಲೂಗಡ್ಡೆ ಭಾಜಿ ಫಸ್ಟ್ ರೆಡಿ ಮಾಡ್ಕೊಳ್ಳೋಣ. ಓಕೆ. ಸಾಕಲ್ಲ ಇದು? ಸಾಕು. ಓಕೆ. ಇನ್ನು ಆಯಿಲ್ ಹಾಕ್ಲಾ? ಆಯಿಲ್ ಬೇಕು, ಒಂದು 2 ಚಮಚ. ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಬ್ಯಾಂಗ್ಳೂರಲ್ಲಿ ಹೋದರೂ ಕೂಡ ನೀವು ಇದನ್ನು ಬಳಸಬೇಕು, ಯಾಕೆಂತ ಹೇಳಿದರೆ ಅಷ್ಟು ಹೆಲ್ದಿ ಆಗಿದೆ. ಸೊ ಕೊಲೆಸ್ಟ್ರಾಲ್ ಫ್ರೀ ಇದೆ. ಸೊ ಮಕ್ಳಿಗೂ ಕೂಡ ಕೊಡ್ಬೋದು, ಹಿರಿಯರಿಗೂ ಕೂಡ, ನಿಮ್ಮ ಅಜ್ಜಿಗೂ ಕೂಡ ಇದರಿಂದ ಏನಾದರೂ ಮಾಡಿ ಕೊಡ್ಬೋದು, ಡೀಪ್ ಫ್ರೈಡ್ ಐಟಮ್ ಎಲ್ಲ. ಸೊ ಹಾಗಾಗಿ ಹೆಲ್ದಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಗುತ್ತೆ. ಖಂಡಿತ ಉಪಯೋಗಿಸ್ತೇನೆ. ಈಗ ಇದಕ್ಕೆ ಎಣ್ಣೆ ಕಾದಿದೆ ಅಲ್ಲ, ಸ್ವಲ್ಪ ಕಾಯ್ತಾ ಇದೆ. ಈಗ ಇದಕ್ಕೆ ನಾವು ಹಸಿಮೆಣಸು ಹಾಕೊಳ್ಳೋಣ. ಇದೆಲ್ಲ ಒಗ್ಗರಣೆಗೆ. ಆಮೇಲೆ ಜೀರಿಗೆ ಒಂದು ಚಮಚದಷ್ಟು ಹಾಕ್ತೇನೆ. ಆಮೇಲೆ ಶುಂಠಿ. ಓಕೆ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಓಕೆ. ಸೊ ಬ್ಯಾಂಗ್ಳೂರಿಗೆ ಹೋಗಿ ನೀವು ಎಷ್ಟು ವರ್ಷ ಆಯಿತು? 15 ವರ್ಷ ಆಯಿತು. ಆಫ್ಟರ್ ಮ್ಯಾರೇಜ್ ನಾನು ಬೆಂಗಳೂರಿಗೆ ಬ್ಯಾಂಗ್ಳೂರಲ್ಲಿ. ಸ್ವಲ್ಪ ಅರಿಶಿಣ ಪೌಡರ್ ಹಾಕಬೇಕು ಇದಕ್ಕೆ. ಸೊ ಆಯಿಲ್ ಬಗ್ಗೆ ಹೇಳಿದೆಲ್ಲ. ಇದು ನೋಡಿ, ಮಸಾಲಾಸ್ ನಮ್ಮ ಊರಿಂದೆ. ನಮಗೆ ಆ್ಯಕ್ಚುಲಿ ಹೊರಗಡೆ ಎಲ್ಲ ಇದ್ದವರಿಗೆ ಜಾಸ್ತಿ ನಮ್ಮ ಊರಿಂದ ಅಂದರೆ ತುಂಬ ಖುಷಿ ಅನಿಸುತ್ತೆ. ಸೊ ಇದಂತೂ ಇಲ್ಲಿದ್ದೆ. ಸೊ ಅದು ಕೂಡ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್. ನೀವು ಅಜ್ಜಿ ಎಲ್ಲ ಮಾಡುವಾಗ ಕುಟ್ಟಿ ಎಲ್ಲ ಪುಡಿ ಮಾಡ್ತಾರೆ. ಸೊ ಇದು ಹಾಗೆ ಮನೆಯಲ್ಲೇ ಮಾಡಿದಾಗೆ ಇರುತ್ತೆ ಮಸಾಲಾಸ್. ಸಾಕಷ್ಟು? ಸಾಕು. ಈಗ ಈರುಳ್ಳಿ ಹಾಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಬಾಡಿದೆ ಈರುಳ್ಳಿ.
ಇದು 1 ಈರುಳ್ಳಿಯಷ್ಟು ತಗೊಂಡಿದ್ದೇನೆ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸೊ ಬ್ಯಾಂಗ್ಳೂರಲ್ಲಿ ನೀವೇನಾದರೂ ಇದು ಏನು ವರ್ಕಿಂಗಾ ಅಥವಾ ಹೇಗೆ? ನಾನು ಚಿನ್ಮಯ ವಿದ್ಯಾಲಯದಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಓಕೆ, ಹಾಗೆ ನಂಗೆ ಕುಕ್ಕರಿ ಶೋಗೆ ಹೋಗೋದೆಲ್ಲ ಇಂಟ್ರೆಸ್ಟ್, ಮತ್ತು ವಾಯ್ಸ್ ಓವರ್ ಕೊಡ್ತೇನೆ. ವೆರಿ ನೈಸ್. ಸೊ ಯಾವುದಕ್ಕೆಲ್ಲ ವಾಯ್ಸ್ ಓವರ್ ಈ ಥರ? ಪ್ರತಿಲಿಪಿ FM ಅಂತ ಒಂದು ಸ್ಟೋರಿ ನರೇಷನ್ ಇದಿದೆ, ಒಂದು ಆ್ಯಪ್ ಇದೆ. ಅದಕ್ಕೆ ನಾನು ಸ್ಟೋರಿ ನರೇಷನ್ಗೆ ನಂದು ವಾಯ್ಸ್ ಕೊಟ್ಟಿದ್ದೇನೆ. ಮತ್ತೆ ಸಣ್ಣ ಪುಟ್ಟ ಅಡ್ವರ್ಟೈಸ್ಮೆಂಟ್ ಅದಕ್ಕೆಲ್ಲ ವಾಯ್ಸ್ ಕೊಟ್ಟಿದ್ದೇನೆ. ಅದೆಲ್ಲ ನನಗೆ ಇಂಟ್ರೆಸ್ಟ್. ಓಕೆ, ಸೊ ಇದು ಎಷ್ಟೊತ್ತು ಹುರಿಬೇಕು ಅಂದರೆ ಪೂರ್ತಿ ಕೆಂಪಕ್ಕಾಗಬೇಕಾ? ಸ್ವಲ್ಪ ಚೆನ್ನಾಗಿ ಬಾಡಲಿ ಅಂತ. ಅದು ಬೈಂಡಿಂಗ್ ಚಂದ ಆಗಬೇಕು, ಯಾಕಂದ್ರೆ ನಾವು ಬ್ರೆಡ್ಡಿಗೆ ಇದು ಅಪ್ಲೈ ಮಾಡಬೇಕು. ಸೊ ಇದು ಸ್ವಲ್ಪ ಚೆನ್ನಾಗಿ ಬಾಡಬೇಕು ಅಂತ. ಆಗಿದೆ, ಇದು ಆಗ್ತಾ ಇದೆ ಆಲ್ಮೋಸ್ಟ್. ಈಗ ನಾನು ಇದಕ್ಕೆ ಉಪ್ಪು ಬೇಕು, ಉಪ್ಪು ಹಾಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇದು ಬೇಕು ಜೀರಾ ಪೌಡರ್, ಖಾರದ ಪೌಡರ್. ಈಗೆಲ್ಲ ಮಸಾಲೆ ಹಾಕೊಳ್ಳೋಣ. ಓಕೆ, ಈಗ ಆಲೂಗಡ್ಡೆ, ಬೆಂದ ಆಲೂಗಡ್ಡೆ ಮೇಲೆ ಹಾಕಿದ್ರೆ ಸ್ವಲ್ಪ ಮಿಕ್ಸ್ ಆಗೋದು ಸ್ವಲ್ಪ ಅಂದ್ರೆ ಸ್ಪ್ರೆಡ್ ತುಂಬಾ ಮಾಡಬೇಕಾಗುತ್ತೆ. ಈಗಲೇ ಈ ಸ್ಟೇಜಲ್ಲಿ ಹಾಕಿದ್ರೆ ಮಸಾಲೆ ಕೂಡ ಬೇಯಬೇಕಲ್ಲ? ಹೌದು ಹೌದು. ಸೊ ರೈಸ್ ರವರ ಜೀರಿಗೆ ಪುಡಿ ಸಾಕಾ ಹಾಕ್ಬೇಕಾ? ಸಾಕು ಸಾಕು. ಇನ್ನು ಇದು ರೆಡ್ ಚಿಲ್ಲಿ ಪೌಡರ್. ಸೊ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನೀವು ಇದನ್ನೆಲ್ಲ ಡಬ್ಬಕ್ಕೂ ಹಾಕಿ ಇಡಬೇಕು ಅಂತ ಇಲ್ಲ. ಸೊ ಇದರಲ್ಲೇ ಪ್ಯಾಕೆಟಲ್ಲೇ ಇಟ್ಟು ಹಾಗೆ ಜಿಪ್ ಪೌಚ್ ಇದೆಲ್ಲ, ಹಾಗಾಗಿ ಅರೋಮಾನೂ ಹೋಗಲ್ಲ. ಸೊ ಒಂದರಲ್ಲೇ ನೀವು ಹಾಗೆ ಪ್ಯಾಕೆಟನ್ನು ತೆಗೆದು ಹಾಕ್ಕೊಳ್ಬೋದು. ಸಾಕಾ? ಸಾಕು ಸಾಕು ಸಾಕು. ಈಗ ಕೋರಿಯಾಂಡರ್ ಪೌಡರ್. ಸಾಕು, ಆಯಿತು. ಈಗ ಇದು ಬೇಯಿಸಿಟ್ಟಿದ್ದ ಆಲೂಗಡ್ಡೆ ಮ್ಯಾಶ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ನೀವು ಆ್ಯಡ್ಗೆಲ್ಲ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಂತ ಹೇಳಿ ಸಣ್ಣ ಪುಟ್ಟ ಆ್ಯಡಿಗೆ ಕೊಟ್ಟಿದ್ದೇನೆ. ಯಾವ ರೀತಿ ಆದಂಥ ಆ್ಯಡ್ಗಳಿಗೆಲ್ಲ? ಅದು ಜ್ಯುವೆಲರಿದು, ಆಮೇಲೆ ಕೆಲವೊಂದು ಔಷಧಿಗಳು ಅದಕ್ಕೆಲ್ಲ ಕೊಟ್ಟಿದ್ದೇನೆ. ಆಮೇಲೆ ಕಾರ್ ಅಡ್ವರ್ಟೈಸ್ಮೆಂಟು ಅದಕ್ಕೆಲ್ಲ ಕೊಟ್ಟಿದ್ದೀನಿ, ಸಣ್ಣ ಪುಟ್ಟ. ನನ್ನ ಮಗನಿಗೆ ತುಂಬಾ ಇಷ್ಟ ಇದು ಬ್ರೆಡ್ ಪಕೋಡ. ಹೌದು. ಇದಕ್ಕೆ ಸ್ಟಫಿಂಗ್ ಬೇರೆ ಬೇರೆ ಏನು ಮಾಡ್ಕೊಳ್ಬೋದು. ಹೌದು, ಆಲೂಗಡ್ಡೆದು ನಾನು ಮಾಡಿದ್ದೇನೆ, ಬೇರೆದು ಮಾಡ್ಕೊಳ್ಬೋದು. ಇದಾಗಿದೆ. ಇದು ಸ್ಕೂಲ್ ಆಗುತ್ತಲ್ಲ, ಅವಾಗ ಇನ್ನೂ ಸ್ವಲ್ಪ ಬೈಂಡ್ ಆಗುತ್ತೆ, ಆಟೋಮೆಟಿಕ್ ಆಗಿ ಅದಾಗುತ್ತೆ. ಬೇರೆದಕ್ಕೆ ಏನಾದರೂ ಟ್ರಾನ್ಸ್ಫರ್ ಮಾಡಬೇಕು, ಇದರಲ್ಲಿ ಇರಲಿ, ಸ್ವಲ್ಪ ಕೂಲ್ ಆಗಲಿ. ಆಯಿತು, ಇದು ಸ್ವಲ್ಪ ಕೂಲ್ ಆಗಲಿ, ಸ್ವಲ್ಪ ಹರಡಿ ಇಡ್ತೇನೆ. ಅಲ್ಲಿವರೆಗೆ ನಾವು ಬೋಂಡ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಇದನ್ನು ಈ ಕಡೆ ಇಡ್ಲ. ಈ ಬೋಂಡ ಹಿಟ್ಟಿಗೆ ಬೌಲ್ ತಗೊಳ್ತೇನೆ. ನೀರು ಬೇಕು ನನಗೆ ಬೋಂಡ ಹಿಟ್ಟು ಕಲಿಸ್ಲಿಕ್ಕೆ. ಹಾಕ್ಲಾ? ಹಾಂ, ಇಲ್ಲ, ಫಸ್ಟ್ ಹಿಟ್ಟು ಹಾಕೊಂಡು ಬಿಡ್ತೇನೆ. ಬೋಂಡ ಹಿಟ್ಟಿಗೆ ಮಾಮೂಲಿ ಬಜೆ ಹಿಟ್ಟು, ಇಲ್ಲಿ ಬಜೆ ಅಂತ ಹೇಳ್ತೀವಿ, ನಮ್ಮ ಬೆಂಗಳೂರು ಬೋಂಡ ಪಕೋಡ. ಹೌದು ಹೌದು. ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೊಳ್ಬೇಕು, ಯಾಕಂದ್ರೆ ನಾವು ಬಾಜಿಗೂ ಹಾಕಿರ್ತೇವಲ್ಲ, ಅದಕ್ಕೆ ಸ್ವಲ್ಪ ನೋಡಿ ಹಾಕೊಳ್ಬೇಕು. ಜೀರಿಗೆ ತುಂಬಾ ಒಳ್ಳೇದು, ಹೆಲ್ತ್ ಬೆನಿಫಿಟ್ಸ್ ತುಂಬಾ. ಇದ್ರ ಕಡಲೆ ಹಿಟ್ಟಿಗೆ ಸ್ವಲ್ಪ ಹಾಕಿದ್ರು ಬೆಟರ್ ಅಲ್ವಾ? ಹೌದು, ಅಸಿಡಿಟಿ ಆಗುತ್ತೆ ಅಂತ ಹೇಳಿ. ಹೌದು. ಇದಕ್ಕಿನ್ನು ಆಮೇಲೆ ಚಿಲ್ಲಿ ಪೌಡರ್ ಬೇಕು, ಟರ್ಮರಿಕ್ ಪೌಡರು ಬೇಕು. ಸಾಕು. ಟರ್ಮರಿಕ್ ಪೌಡರ್ ಅದು ಆ್ಯಂಟಿಸೆಪ್ಟಿಕ್ ಆಗಿ ವರ್ಕ್ ಆಗುತ್ತೆ. ನಮ್ಮ ಅಡಿಗೆ ಟರ್ಮರಿಕ್ ಪೌಡರ್ ಇದ್ರೆ ಒಳ್ಳೆಯದು. ಇದು ಬೈಂಡಿಂಗಿಗೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತೆ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ. ಅಕ್ಕಿ ಹಿಟ್ಟು, ಸಾರಿ, ಕಡಲೆ ಹಿಟ್ಟಲ್ಲ, ಅಕ್ಕಿ ಹಿಟ್ಟು, ಒಂದು 2 ಚಮಚದಷ್ಟು ಅಷ್ಟೆ. ಆಯಿತು, ಈಗ ನೀರು ಹಾಕಿ ಕಲಿಸ್ಕೊಳ್ಳೋಣ. ಹಕ್ಲ ನೀರು ನೋಡ್ಕೊಳ್ಳಿ. ಹಾಂ, ಸಾಕು.
ಇದು ತುಂಬ ತೆಳುನೂ ಆಗಬಾರ್ದು. ಆಯಿಲ್ ಇಟ್ಕೊಂಡ್ಬಿಡ್ಲಾ ಅಷ್ಟೊತ್ತು? ಹಾಂ, ಆಯಿಲ್ ಇಟ್ಬಿಡಿ. ಸೊ ಆಗಲೇ ಹೇಳಿದಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ನೀವು ಇಲ್ಲಿ ಟೇಸ್ಟ್ ನೋಡಿ ಬ್ಯಾಂಗ್ಳೂರಿಗೆ ಹೋಗಿ ಹೇಳಬೇಕು. ಸೊ ಇದೇ ರೀತಿ ಅಂದರೆ ಹೆಲ್ದಿ ಆಯಿಲ್ ಇದೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಂತೇಳಿ. ಖಂಡಿತ ಹೇಳ್ತೇನೆ. ಟೇಸ್ಟ್ ನೋಡಿ ಆಮೇಲೆ ಹೇಳಿ. ಖಂಡಿತ ರುಚಿಯಾಗೇ ಇರುತ್ತೆ, ನೀವು ಹೇಳಿದ ಮೇಲೆ ರುಚಿಯಾಗೇ. ನಾವು ನೋಡ್ತೇವೆ, ನಮ್ಮ ರುಚಿ ರೆಗ್ಯುಲರ್ ಆಗಿ ನೋಡ್ತೇವೆ. ನಮ್ಮ ಚಿಕ್ಕಮ್ಮ ಅಜ್ಜಿ ಎಲ್ಲರೂ ನೋಡ್ತಾರೆ, ಅವ್ರು ಹೇಳ್ತಾರೆ, ಫೋನ್ ಮಾಡಿ ಹೇಳ್ತಾರೆ, ಇವತ್ತು ನಮ್ಮ ರುಚಿಲಿ ಈ ಅಡಿಗೆ ತೋರಿಸಿದ್ರು ಎಲ್ಲ ಹೇಳ್ತಾರೆ. ಬ್ಯಾಂಗ್ಳೂರಲ್ಲೂ ಸಿಗುತ್ತೆ ನಮ್ಮ ಟಿವಿ. ಬ್ಯಾಂಗ್ಳೂರಲ್ಲಿ ಇಡೀ ಕರ್ನಾಟಕದಾದ್ಯಂತ ನಮ್ಮ ಟಿವಿ ಚಾನಲ್ ಸಿಗುತ್ತೆ. ಹೌದಾ? ಸೊ ಎಲ್ಲಿ ಎಲ್ಲ ಹಾತ್ವೆ ಹಾಗೆ ಡೆನ್ ಕೇಬಲ್ ಇದೆಯಾ ಅಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಕೇಬಲ್ ಆಪರೇಟರ್ ಹತ್ರ ಇದೊಂದು ಹೇಳಿ ಹಾಕಿಸ್ಕೊ. ಆಯ್ತು, ನೀವು ಹೇಳಿದ್ ಒಳ್ಳೇದಾಯ್ತು, ನಾನು ಹೇಳ್ತೇನೆ ಕೇಬಲ್ ಆಪರೇಟರ್ ಹತ್ರ. ಸೊ ಇಷ್ಟು ತಿಕ್ಕಾಗಿ ಕಲ್ಸ್ಕೊಂಡ್ರೆ ತುಂಬ ಮೀಡಿಯಮ್, ತುಂಬ ತಿಕ್ಕು ಅಲ್ಲ, ತುಂಬ ಡೈಲ್ಯೂಟು ಅಲ್ಲ, ಮೀಡಿಯಮ್ ಆಗಿ ಕಲಿಸ್ಕೊಂಡಿದ್ದೇನೆ. ಈಗ ಇದು ಖಾರ ಚಟ್ನಿ. ಇದು ನಾನು ಪುದೀನ, ಕೊತ್ತಂಬರಿ, ಹಸಿಮೆಣಸು, ಬೆಳ್ಳುಳ್ಳಿ, ಉಪ್ಪು, ಸ್ವಲ್ಪ ಚಾಟ್ ಮಸಾಲ, ಇದು ಬ್ಲ್ಯಾಕ್ ಸಾಲ್ಟ್ ಇದೆಲ್ಲ ಹಾಕಿ ರುಬ್ಕೊಂಡು, ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಹಾಕಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ಆಮೇಲೆ ಇದು ಬ್ಲ್ಯಾಕ್ ಸಾಲ್ಟ್, ರಾಕ್ ಸಾಲ್ಟ್ ಅಂತ ಹೇಳ್ತಾರಲ್ಲ, ಅದು ಹಾಕಿ ಮಾಡ್ಕೊಂಡಿದ್ದೇನೆ. ಈಗ ಬ್ರೆಡ್ಡನ್ನು ನಾನು ಈ ಶೇಪ್ ಇರುತ್ತಲ್ವಾ, ಅದನ್ನು ನಾನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ಈಗ ಫಸ್ಟ್ ಕೂಲಾಗಿದೆಯಾ ನೋಡೋಣ. ಕೂಲಾಗಿದೆ. ಓಕೆ. ಇದನ್ನು ಖಾರ ಚಟ್ನಿ ಅಲ್ವಾ, ಇದನ್ನು ಫಸ್ಟು ಒಂದು ಬ್ರೆಡ್ ತಗೊಂಡು ಸ್ಪ್ರೆಡ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಆಮೇಲೆ ಸ್ಟಫಿಂಗ್ ಇದೆಯಲ್ಲ, ಎರಡು ಕಡೆ ಹಾಕ್ಕೊಂಡ್ಬಿಡೋಣ, ಈಸಿ ಆಗುತ್ತೆ. ಓಕೆ. ಸೊ ಇದು ಖಾರವಾಗೇ ಬರುತ್ತೆ. ಖಾರ ಅಂದರೆ ನಾನು ಮೀಡಿಯಮ್ ಖಾರ ತಿನ್ನೋದು, ನಾನು ಸ್ವಲ್ಪ ಖಾರ ಕಮ್ಮಿನೇ ಹಾಕ್ಕೊಂಡಿದ್ದೇನೆ. ಈಗ ಮತ್ತೆ ಸಮ್ಮರ್ ಅಲ್ಲ, ಜಾಸ್ತಿ ಸ್ಪೈಸಿ ಖಾರ ಚೆನ್ನಾಗಿರೋದು ಒಳ್ಳೆ, ಹೆಲ್ತಿಗೆ ಒಳ್ಳೇದಲ್ಲ. ಬಟ್ ಅಲ್ಲಿದ್ದು ಬ್ಯಾಂಗ್ಳೂರಿದ್ದು ವೆದರಿಗೆ ಹೌದು, ಸೂಟ್ ಆಗುತ್ತೆ. ಹೌದು, ತುಂಬ ಇಷ್ಟಪಡ್ತಾರೆ. ವಿಂಟರ್ ಸೀಸನಲ್ಲಂತೂ ತುಂಬ ಇದೇ ತಗೊಳ್ತಾರೆ, ಪಕೋಡ ಇದೇ ಜಾಸ್ತಿ ಸೇಲ್ ಆಗೋದು. ಈಗ ಸ್ಟಫಿಂಗ್ ಇದೆಯಲ್ಲ, ಆಲೂ ಸ್ಟಫಿಂಗು, ಅದನ್ನು ಚೆನ್ನಾಗಿ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಬೇಕು. ಎಣ್ಣೆ ಕಾದಿದೆ. ಈಗ ಅದ್ರ ಮೇಲೆ ಹೀಗೆ ಇದು ಯಾವ ಶೇಪ್ ಇದೆ, ಈ ಟ್ರಯಾಂಗಲ್ ಶೇಪ್ ಇದೆಯಲ್ಲ, ಹೀಗೆ ಪ್ರೆಸ್ ಮಾಡಬೇಕು ಸ್ವಲ್ಪ. ಬ್ರೆಡ್ಡನ್ನು ಹಾಗೆ ತಿನ್ನೋಕ್ಕಿಂತ ಈ ಥರ ಎಲ್ಲ ಮಾಡಿದರೆ ಎಲ್ಲರೂ, ದೊಡ್ಡವರಿಂದ ಚಿಕ್ಕವರು ಎಲ್ಲರೂ ಇಷ್ಟಪಡ್ತಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಈವ್ನಿಂಗ್ ಸ್ನ್ಯಾಕಿಗೂ ಆಗುತ್ತೆ. ಹೌದು, ಹೊಟ್ಟೆ ಫುಲ್ ಆಗುತ್ತೆ. ಇದನ್ನು ಚೆನ್ನಾಗಿ ಇದೆಯಲ್ಲ, ಇದು ಕವರ್ ಆಗಬೇಕು. ಹಾಕ್ತೇನೆ. ಈಗ ಇನ್ನೊಂದು ಫ್ಲಿಪ್ ಮಾಡಿ ಮ್ಯಾಮ್. ಈ ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು. ಬರೀ ಆ ಕಡಲೆ ಹಿಟ್ಟೊಂದು ಬೇಯಬೇಕಷ್ಟೇ. ಹೌದು, ಅಷ್ಟೇನೆ, ಬಾಕಿ ಎಲ್ಲ ಬೆಂದಿದೆ. ಸೊ ಇದು ಅದ್ರ ಜೊತೆಗೆ ಏನಾದರೂ ಒಂದು ಜ್ಯೂಸ್ ಇದ್ರೆ ಸೂಪರ್ ಅಲ್ವಾ? ಹೌದು, ಸೀಸನ್ಗೆ. ಹೌದು. ಇಲ್ಲ, ಆಯ್ತು, ರೆಡಿ ಆಗಿದೆ. ಮೊದಲೇ ಎಲ್ಲ ಹಾಕಿ ರೆಡಿ ಇಟ್ಕೊಂಡ್ರೆ ಅದ್ದೇ ಹಾಗೆ ಬಿಟ್ಕೊಳ್ಬೋದು. ಹೌದು. ಆಲೂಗಡ್ಡೆ ಮಸಾಲೆ ದೋಸೆ ಅಥವಾ ಚಪಾತಿಗೆ ನಾವು ಹೇಗಿದ್ರು ಮಾಡಿರ್ತೇವಲ್ಲ, ಉಳಿದಿದ್ರು ಮಾಡ್ಕೊಳ್ಬೋದು. ಹೌದು. ಈ ಖಾರ ಚಟ್ನಿ ಒಂದ್ಸತಿ ಮಾಡಿಟ್ರೆ ಫ್ರಿಜ್ ಅಲ್ಲಿ ಇಟ್ರೆ ಇರ್ತದೆ. ಅದು ಮಲ್ಟಿಪರ್ಪಸ್ ಅಲ್ಲ ಖಾರ ಚಟ್ನಿ. ಈ ಚಾಟ್ಸಿಗೆ, ಪಾನಿಪುರಿ, ಮಸಾಲೆ ಪುರಿ ಚಾಟ್ಸಿಗಾಗುತ್ತೆ, ಇಂಥ ಬ್ರೆಡ್ಡಿಗಾಗುತ್ತೆ, ಮಲ್ಟಿಪರ್ಪಸ್ ಇದು. ರೊಟ್ಟಿಗೂ ಸ್ವಲ್ಪ ಗಟ್ಟಿಯಾಗಿ ಮಾಡಿ ಇಟ್ಕೊಂಡ್ರೆ ಪಾನಿಪುರಿಗೆಲ್ಲ ಮಾಡ್ಕೊಂಡ್ರೆ ಆಯ್ತು. ಹೌದು.
ಯಾವಾಗ ಬೇಕೋ ಆಗ ಮಾಡ್ಕೊಡ್ಬೋದು. ಯಾರಾದರೂ ಗೆಸ್ಟ್ ಬಂದ್ರಪ್ಪ ಸಡನ್ ಆಗಿ ಯಾವಾಗ ಇದನ್ನು ಮಾಡಿ ಕೊಡ್ಬೋದು. ಒಂದು ನಾವು ಹೊಸದೇನೋ ಮಾಡಿದ್ದೇವೆ ನಮಗೂ ಖುಷಿ ಇರುತ್ತೆ. ತೆಗಿಲ್ಲ? ಹಾಂ ತೆಗಿ. ರೆಡಿ ಅಲ್ಲ? ಹಾಂ ರೆಡಿ. ಇದು ನೋಡೋಕ್ಕೂ ಒಂಥರ ಅಟ್ರಾಕ್ಟಿವ್ ಟ್ರಯಾಂಗಲ್. ಆಕ್ಚುಲಿ ಸಮ್ಮರ್ ಸೀಸನ್ಗೆ ಅಲ್ಲ, ಈ ವಿಂಟರ್ ಸೀಸನ್ ಎಲ್ಲ ಬರುವಾಗಂತೂ ಸೂಪರ್ ಆಗುತ್ತೆ. ಯಾಕೆಂದ್ರೆ ಸೊ ಹೊರಗಡೆ ಚಳಿ ಚಳಿ ಅಥವಾ ಈ ರೈನಿ ಸೀಸನಲ್ಲೂ ಕೂಡ ಮಳೆ ಬರ್ತಾ ಇರುವಾಗ ಈ ತರ ಎಲ್ಲ ಕರಿದ ಐಟಮ್ ತಿನ್ನೋದಕ್ಕೆ ತುಂಬಾ ಚೆನ್ನ. ಹೌದು ಅಲ್ವಾ? ಹೌದು. ಸೊ ಇದಕ್ಕೆ ಏನಾದ್ರೂ ಇನ್ನೂ ಗ್ರೀನ್ ಚಟ್ನಿ ನೀವು ಅದನ್ನ ಹೇಳಿದ್ರೆ ಅದನ್ನು ಕೂಡ ಇದಕ್ಕೆ ತೆಳು ಮಾಡ್ಕೊಂಡು ಕೂಡ ಡಿಪ್ ಮಾಡಿ ತಿನ್ಬಹುದು. ಹೌದು, ಟೊಮೆಟೊ ಕೆಚಪ್ ಸೂಪರ್ ಎಲ್ಲ ಸರ್ವ್ ಮಾಡಿ. ಸುಕನ್ಯಾ ಅವರೇ, ಬಿಸಿ ಬಿಸಿಯಾದ ಬ್ರೆಡ್ ಪಕೋಡ ಈಗ ಸವಿಯಲು ಸಿದ್ಧ. ಥ್ಯಾಂಕ್ ಯು. ಟೇಸ್ಟ್ ನೋಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಸೊ ಶೆಕೆಗೆ ಇದ್ರ ಜೊತೆಗೆ ಏನಾದರೂ ನೀವು ಒಂದು ಜ್ಯೂಸ್ ಮಾಡಿಕೊಟ್ರೆ ಹಾ ಸೂಪರ್ ಅಲ್ವಾ? ಹೌದು. ಎಸ್, ಥ್ಯಾಂಕ್ ಯು. ಸೊ ಬ್ಯಾಂಗ್ಳೂರ್ ಸ್ಪೆಷಲ್ ಬ್ರೆಡ್ ಪಕೋಡ. ಸೊ ಬ್ಯಾಂಗ್ಳೂರ್ ಸ್ಪೆಷಲ್ಲೇ ಅಲ್ಲ, ಇಲ್ಲೂ ಕೂಡ ನಾವು ಮಾಡ್ತೀವಿ. ಬಟ್ ಸ್ವಲ್ಪ ಖಾರ ಖಾರವಾಗಿ ಇದನ್ನು ತಿಂತಾ ಇದ್ರಂತೂ ಇನ್ನೂ ಚೆನ್ನ. ಸೊ ಇಲ್ಲಿಯ ವೆದರ್ಗೆ ಸ್ವಲ್ಪ ಸ್ಪೈಸ್ ಮೀಡಿಯಮ್ ಆಗಿಟ್ಕೊಳ್ಳಿ. ಸೊ ಬ್ಯಾಂಗ್ಳೂರ್ ಇಲ್ಲಿಯ ವೆದರ್ ಅಂದರೆ ಚಳಿಗಾಲದಲ್ಲಿ ಇದು ಬೆಸ್ಟ್ ಇರುತ್ತೆ. ಇನ್ನೇನು ಸಮ್ಮರ್ ಸೀಸನ್ ಮುಗಿದ ತಕ್ಷಣ ಮಳೆಗಾಲದಲ್ಲಿ ಮಾಡಿ ತಿನ್ನೋದಕ್ಕಂತೂ ಸೂಪರ್. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬ್ರೆಡ್ ಪಕೋಡ ತಯಾರಿಸುವ ವಿಧಾನ. ಮೊದಲಿಗೆ ಬಾಣಲೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಹಸಿಮೆಣಸು, ಜೀರಿಗೆ, ಶುಂಠಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿದು ಅರಶಿನ ಪುಡಿ, ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಕೆಂಪಗಾಗುವವರೆಗೂ ಹುರಿಯಿರಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಮೆಣಸಿನ ಪುಡಿ, ಧನಿಯಾ ಪುಡಿ ಹಾಕಿ ಹುರಿದು ಬೇಯಿಸಿ ಕಿವುಚಿದ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಹೂರಣ ತಯಾರು. ಇನ್ನೊಂದೆಡೆ ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಮೆಣಸಿನ ಪುಡಿ, ಅರಶಿನ ಪುಡಿ, ಅಕ್ಕಿ ಹಿಟ್ಟು 2 ಚಮಚದಷ್ಟು, ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಗಂಟು ಬಾರದ ಹಾಗೆ ಕಲಸಿಕೊಳ್ಳಿ. ಆ ನಂತರ ಬ್ರೆಡ್ನ ಮೇಲೆ ಖಾರ ಚಟ್ನಿಯನ್ನು ಹರಡಿ ತಯಾರಿಸಿದ ಹೂರಣವನ್ನು ಹಾಕಿ ಮತ್ತೊಂದು ಬ್ರೆಡ್ ತುಂಡನ್ನು ಇಟ್ಟು ಒತ್ತಿಕೊಂಡು ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಬ್ರೆಡ್ ಬೋಂಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಬಿಸಿ ಬಿಸಿಯಾದಂಥ ಬ್ರೆಡ್ ಪಕೋಡ ತಯಾರು. ಸೊ ನೆಕ್ಸ್ಟ್ ರೆಸಿಪಿ ಅವರ ಅಜ್ಜಿ ಹೇಳ್ಕೊಟ್ಟಿರುವಂಥ ರೆಸಿಪಿ ಅಂತ ಹೇಳಿದರು. ಸೊ ಮಾವಿನ ಹಣ್ಣಿಂದನ ಕಾಯಿಂದನ ಅಂತ ಏನೋ ಹೇಳಿದರು. ಬಟ್ ಈ ಸೀಸನ್ಗೆ ಸೂಕ್ತವಾಗಿರುವಂಥದ್ದು. ಸೊ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬಿಸ್ಮಯ ವಡಪಾ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕಿಟಿ ಸ್ಪೆಷಲ್ ಟೀ ಆ್ಯಂಡ್ ಲಲಿತಾ ಜ್ಯುವೆಲ್ರಿ ಮಾರ್ಟ್ ಲಿಮಿಟೆಡ್. ಸೊ ಒಂದಂತೂ ಬಿಸಿ ಬಿಸಿಯಾದಂತಹ ಬ್ರೆಡ್ ಪಕೋಡ ತಯಾರಾಗಿದೆ. ಸೊ ನೆಕ್ಸ್ಟ್ ಇನ್ನು ಈ ಸೀಸನ್ ಅಂದರೆ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಈಗ. ಸೊ ಯಾವುದೆಲ್ಲ ರೆಸಿಪಿ ಮಾಡ್ತಾರೆ ಬನ್ನಿ ಕೇಳೋಣ. ಮೇಡಮ್, ಈಗ ಮಾವಿನ ಹಣ್ಣಿಂದನ ಕಾಯಿಂದನ? ಮಾವಿನಕಾಯಿಯಿಂದ ಅದನ್ನ ಹಾಗೆ ಉಪ್ಪು ಖಾರ ಎಲ್ಲ ಹಾಕಿ ತಿಂತಾ ಇದ್ರೆ ಸೂಪರ್, ಅದೇ ಖುಷಿ ಅನ್ಸುತ್ತೆ. ಸೊ ಈಗ ನೀವೇನ್ ಮಾಡ್ತಿದ್ದೀರಿ ಅದರಿಂದ? ಮಾವಿನಕಾಯಿ ಉಪಯೋಗಿಸಿ ಮಾವಿನಕಾಯಿ ಸಾರು, ಮಾವಿನಕಾಯಿ ಸಾರು, ಅಪ್ಪೆ ಹುಳಿ ಅಂತಾನೂ ಹೇಳ್ತಾರೆ, ಮಾವಿನಕಾಯಿ ಸಾರು ಅಂತಾನೂ ಹೇಳ್ತಾರೆ. ಅದನ್ನ ಮಾಡ್ತಾರೆ. ಸೊ ಇದು ಅಪ್ಪೆ ಹುಳಿ ಅಂದ್ರೆ ಇದರ ಹೆಸರು ಎಕ್ಸಾಕ್ಟ್ ಆಗಿರುವಂತದ್ದು ಅಪ್ಪೆ ಹುಳಿ. ಹೌದು. ಸ್ಟಾರ್ಟ್ ಮಾಡೋಣ? ಸ್ಟಾರ್ಟ್ ಮಾಡೋಣ. ಇದಕ್ಕೆ ಮಾವಿನಕಾಯಿ ಬೇಕು. ನಾನು ಇದನ್ನ ಮಾವಿನಕಾಯಿ ಸಿಪ್ಪೆ ತೆಗೆದು ಬೇಯಿಸ್ಕೊಂಡಿದ್ದೇನೆ.
ಬೇಯಿಸ್ಕೊಂಡು ನೀರಲ್ಲಿ ಬೇಯಿಸಿದ್ರೆ ಈಗ ಸ್ಟೀಮ್ ನೀರಲ್ಲಿ ಬೇಯಿಸಿದ್ದು ಸ್ವಲ್ಪ ನೀರು ಹಾಕಿದ್ದೇನೆ, ಅದೇ ನೀರು ಒಡ್ಕೊಳ್ಳುತ್ತಲ್ಲ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೇನೆ, ಅದನ್ನ ಮ್ಯಾಶ್ ಮಾಡ್ಕೊಂಡಿದ್ದೇನೆ. ಫುಲ್ ಕೂಲ್ ಆಗಬೇಕು, ಮ್ಯಾಶ್ ಮಾಡ್ಲಿಕ್ಕಾಗತ್ತೆ. ಈಗ ಒಂದು ಬೌಲಲ್ಲಿ, ಮಿಕ್ಸಿಂಗ್ ಬೌಲಲ್ಲಿ ಈ ಬೇಯಿಸಿ ಇಟ್ಕೊಂಡಿದ್ದು ಮಾವಿನಕಾಯಿ ಅದನ್ನು ಹಾಕೊಳ್ಳೋಣ. ಸೊ ನೆಕ್ಸ್ಟ್ ಇನ್ನು ನೀರು ಬೇಕು. ಈ ಉಪ್ಪಲ್ಲಿ ಹಾಕಿಟ್ಟಿರ್ತಾರಲ್ಲ ಅದನ್ನ ಕೂಡ ಇದನ್ನ ಮಾಡ್ಕೊಳ್ಬೋದ? ಇದನ್ನ ಅದು ಕೂಡ ಮಾಡ್ಕೊಳ್ಬೋದು, ನೋಡ್ಕೊಳ್ಳಿ. ಅಂದ್ರೆ ಬಿಸಿನೀರಲ್ಲಿ ಹಾಕಿ ಹಾಗೆ ಹೌದು ಅದ್ರಲ್ಲೂ ಮಾಡ್ಕೊಳ್ಬೋದು. ಅದರಲ್ಲಿ ಗೊಜ್ಜು ಮಾಡ್ತೇವೆ ನಾವು, ಅದು ಸೂಪರ್ ಆಗಿ. ಹಾಕ್ಬೇಕಾ ನೀರು? ಸಾಕು ಸಾಕು ಸಾಕು. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಡೈಲ್ಯೂಟ್ ಅಂದರೆ ಗಟ್ಟಿನೂ ಆಗಬಾರ್ದು, ಸಾಕು. ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬೆಲ್ಲ ಸ್ವಲ್ಪ. ಇದು ಆಪ್ಷನಲ್, ಸಿಹಿ ಇಷ್ಟಪಡೋರು ಬೆಲ್ಲ ಹಾಕ್ಕೊಳ್ತಾರೆ. ಅಂದ್ರೆ ಹುಳಿಗೆ ಸ್ವಲ್ಪ ಸಿಹಿ ಇದ್ರೆ ಹೌದು ಹೌದು ಹೌದು. ಬೆಲ್ಲ ಹಾಕ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಖಾರಕ್ಕೆ ಹಸಿಮೆಣಸು. ಇದು ಸೀಳಿನೇ ಹಾಕೋದು, ಇದೇನು ಬಾಯಿಗೆ ಸಿಗಬೇಕು ಅಂತ ಏನಿಲ್ಲ, ಸಿಕ್ಕಿದ್ರೆ ಬದಿಗಿಡ್ಬೋದು. ಜಸ್ಟ್ ಖಾರಕ್ಕೆ ಅಷ್ಟೇ ಇದು, ಸ್ವಲ್ಪ ಅಷ್ಟೇ. ಅದನ್ನು ಹಾಗೆ ಕ್ರಷ್ ಮಾಡಿನೂ ಕ್ರಷ್ ಮಾಡಬಹುದು, ಹೌದು ಮಾಡಿ ಹಾಕ್ಬೋದು. ಇದಕ್ಕೆ ನೋಡಿ ಪುದೀನ ಇದೆ, ಸೇಮ್ ಇಂಗ್ರೀಡಿಯೆಂಟಿಗೆ ಪುದೀನ ಎಲೆ, ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿದ್ರೆ ಆಂಪನ್ನ ಆಯ್ತು. ಆಂಪನ್ನ ಅದೇ ಅದನ್ನೇ ನೋಡ್ತಾ ಇದ್ದೀನಿ, ಅದೇ ರೀತಿ ಇದೆ. ಹೌದು, ಪುದೀನ ಒಂದೇ ಹಾಕ್ತಾರೆ ಅದಕ್ಕೆ ಆಂಪನ್ನಾಗಿ. ಐಸ್ ಕ್ಯೂಬ್ಸ್ ಹಾಕ್ತಾರೆ, ಪುದೀನ ಕ್ರಷ್ ಮಾಡಿ. ಅಂದ್ರೆ ತಕ್ಷಣ ಮಾಡಿ ಮುಗಿಸ್ಬೇಕು ಇದನ್ನ. ಹೌದೌದು. ನೀವು ಸಾರ್ ಅಂತ ಹೇಳಿದ್ರೆ, ಸಾರ್ ಅಂದ್ರೆ ಅನ್ನದ ಜೊತೆಗೇನೆ ಕಲಸಿ ತಿನ್ನೋದು. ಅನ್ನ ಜೊತೆ ತಿನ್ಬೋದು, ಹಾಗೆ ಕುಡಿಬೋದು. ಓಕೆ, ಹೇಗಾದ್ರೂ ಯೂಸ್ ಮಾಡಿ ಕುಡಿಲೂಬಹುದು, ಅನ್ನಕ್ಕೂ ಕಲಿಸ್ಕೊಳ್ಬೋದು. ಈಗ ಫಂಕ್ಷನಲ್ಲಿ ನಮ್ಮ ಕಡೆ ಇಡ್ತಾರೆ, ಬಾಳೆ ಎಲೆ ಹಾಕಿರ್ತಾರಲ್ಲ ಊಟ, ಪಕ್ಕದಲ್ಲಿ ಒಂದು ಲೋಟದಲ್ಲಿ ಇದನ್ನ ಕೊಡ್ತಾರೆ. ಕುಡಿಯೋ ಸಾರು ಅಂತಾನು ಹೇಳ್ತಾರೆ, ಅಂದ್ರೆ ಕುಡಿಯೋದು. ಆಯ್ತು, ಇದಕ್ಕೀಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಬೇಕು. 1 ಚಮಚ ಎಣ್ಣೆ ಹಾಕಿದ್ರೆ ಸಾಕು. ಸಾಕು ಅನ್ಸುತ್ತಲ್ಲ? ಸಾಕು ಸಾಕು. ಈಗ ಸಾಸಿವೆ ಒಗ್ಗರಣೆಗೆ, ಇದು ಸ್ವಲ್ಪ ಸಿಡಿಲಿ. ಆಮೇಲೆ ಸ್ವಲ್ಪ ಉದ್ದಿನಬೇಳೆ, ಇದು ಒಂದು ಹಸಿಮೆಣಸು ಒಗ್ಗರಣೆಗೂ ಹಾಕ್ತೇನೆ ಫ್ಲೇವರಿಗೆ. ಇದು ಹಸಿಮೆಣಸು ಬದಲು ರೆಡ್ ಚಿಲ್ಲಿ, ಕೆಂಪು ಮೆಣಸು ಬ್ಯಾಡ್ಗಿನೂ ಹಾಕ್ಕೊಳ್ಬೋದು. ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು, ಲಾಸ್ಟ್ ಇಂಗು. ನೀವು ಇಂಗಿನ ಬದಲು ಬೆಳ್ಳುಳ್ಳಿ ಹಾಕ್ಕೊಳ್ಬೋದು, ಅದು ಒಳ್ಳೆಯದಾಗ್ತದೆ. ಇಂಗು ಅಥವಾ ಬೆಳ್ಳುಳ್ಳಿ ಒಗ್ಗರಣೆ ಆಯ್ತು ಅನ್ಸುತ್ತಲ್ಲ? ಆಯಿತು. ಈಗ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ರೆಡಿ. ಸಮಾನ ಮಾವಿನಕಾಯಿ ಅಪ್ಪೆ ಸಾರು ಅಥವಾ ಅಪ್ಪೆ ಹುಳಿ ಅಥವಾ ಮಾವಿನಕಾಯಿ ಸಾರು, ಕುಡಿಯೋ ಸಾರು. ತುಂಬಾ ಅಪ್ಪೆ ಮಿಡಿ ಮಾವಿನಕಾಯಿನೂ ಕೂಡ ಆಗುತ್ತೆ. ಎಸ್, ಹಾಕಿ. ಬೇಸಿಗೆಗೆ ತುಂಬಾ ಒಳ್ಳೆಯದು. ಮಾವಿನಕಾಯಿಯಲ್ಲಿ ವಿಟಮಿನ್ ಸಿ ತುಂಬಾ ಹೇರಳವಾಗಿದೆ. ಮಾವಿನ ಹಣ್ಣಲ್ಲಾದ್ರೆ ವಿಟಮಿನ್ ಎ ಇದೆ, ಮಾವಿನಕಾಯಿಲಿ ವಿಟಮಿನ್ ಸಿ ಇದೆ. ಒಳ್ಳೆಯದು, ಹೆಲ್ತಿಗೆ ಒಳ್ಳೆಯದು. ಸುಕನ್ಯಾ ಅವರೇ, ಮಾವಿನಕಾಯಿ ಅಪ್ಪೆ ಹುಳಿ ರೆಡಿ ಆಗಿದೆ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹುಳಿ ಮಾವಿನಕಾಯಿ ಅಂತ ಹೇಳಿದ ತಕ್ಷಣ ಬಾಯಲ್ಲೆಲ್ಲ ಹಾಗೆ ನೀರು ಬರುತ್ತೆ. ಹೌದು, ಥ್ಯಾಂಕ್ ಯು ಸೋ ಮಚ್. ಸಮರ್ ಸೀಸನ್ ಕಿಚನಲ್ಲಿ ಜಾಸ್ತಿ ಹೊತ್ತು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಸೊ ಇಂಥ ಎಲ್ಲ ಸುಲಭ ರೀತಿಯಲ್ಲಿ, ಅದರಲ್ಲೂ ಕೂಡ ಈಗ ಸೀಸನಲ್ ಫ್ರೂಟ್ ಸಿಗ್ತಾ ಇದೆ, ಮಾವಿನ ಹಣ್ಣು ಮಾವಿನಕಾಯಿ. ಇದು ಮಾವಿನಕಾಯಿಯಿಂದ ತಯಾರಿಸಿದಂಥ ಸಾರು, ಅಂದರೆ ಅಪ್ಪೆ ಸಾರು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮಾವಿನಕಾಯಿಯ ಸಾರು ತಯಾರಿಸುವ ವಿಧಾನ. ಮೊದಲು ಸಿಪ್ಪೆ ಸುಲಿದ ಮಾವಿನಕಾಯಿಯನ್ನು ನೀರಿನಲ್ಲಿ ಬೇಯಿಸಿ ಕಿವುಚಿಟ್ಟುಕೊಳ್ಳಿ. ನಂತರ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು,
ಬೆಲ್ಲ, ಹಸಿಮೆಣಸು ಹಾಕಿ ಚೆನ್ನಾಗಿ ಕಿವುಚಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಉದ್ದಿನಬೇಳೆ, ಹಸಿಮೆಣಸು, ಕರಿಬೇವು, ಹಿಂಗು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಯಾದ ಮಾವಿನಕಾಯಿ ಸಾರು ತಯಾರು. ಎಸ್ ಮೇಡಮ್. ಸೊ ಫಸ್ಟ್ ಯಾವುದು ನೀವು ಈಗ ಸಜೆಸ್ಟ್ ಮಾಡಿ, ಇದು ತಗೊಳ್ಳೋದಾ ಇದನ್ನು ತಿನ್ನೋದು? ಬ್ರೆಡ್ ಪಕೋಡನೆ ಫಸ್ಟ್ ಮಾಡಿದ್ದಲ್ಲ, ಅದೇ ತಗೊಳ್ಳೋಣ. ತಗೊಳ್ಳಿ ತಗೊಳ್ಳಿ ನೀವು ತಗೊಳ್ಳಿ. ತಗೊಳ್ಳಿ. ಸೊ ಒಳ್ಳೆ ಆ್ಯಕ್ಚುಲಿ ಬೈಂಡಿಂಗ್ ನೋಡ್ತಾ ಇರುವಾಗಲೇ ಖುಷಿ ಅನಿಸ್ತಾ ಇದೆ ನೋಡಿ. ತಗೊಳ್ಳಿ ಮೇಡಮ್. ಹೌದು, ನೈಸ್. ಎಕ್ಸ್ಟ್ರಾ ಚಟ್ನಿ ಎಲ್ಲ ಬೇಕು ಅಂತ ಇಲ್ಲ. ಆ ಚಟ್ನಿ ಲೇಯರ್ ಬಂದು ತುಂಬ ಟೇಸ್ಟಿ ಅನ್ನಿಸ್ತಾ ಇದೆ. ಒಂದು ತಿನ್ನೋರು 2, 3 ಅಂತ ಹೋಗ್ತಾ ಇರುತ್ತೆ ಅಲ್ವಾ? ಸಂಜೆಗಂತೂ ಸೂಪರ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆಗಿದ್ದು ನನಗೆ ಖುಷಿ ಆಯಿತು. ಥ್ಯಾಂಕ್ ಯು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಐ ಗೆಸ್ ಆ ಮೇಲಿದು ಲೇಯರ್ ಚಟ್ನಿ ಇದೆಲ್ಲ ಟ್ಯಾಂಗಿ ಆಗಿ ತುಂಬ ಚೆನ್ನಾಗಿ ಬಂದಿದೆ. ವಾವ್, ಅದರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಎನ್ಹಾನ್ಸ್ ಆಗ್ತಾ ಇದೆ. ಹೌದು. ಸೂಪರ್. ಸೊ ನಿಮಗೆ ಸ್ವಲ್ಪ ಹುಳಿ ಜಾಸ್ತಿ ಇಷ್ಟನಾ ಅಂತ? ಇಲ್ಲ, ಇದು ಹುಳಿನೇ ಜಾಸ್ತಿ ಇರುತ್ತೆ. ನಾನು ಟೇಸ್ಟ್ ಮಾಡಿದ್ದು ಹುಳಿ ಸ್ವಲ್ಪ ಸ್ವೀಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಖಾರ ತುಂಬ ಚೆನ್ನಾಗಿದೆ. ನನಗಂತೂ ಅದು ತುಂಬ ಹಿಡಿಸ್ತು. ಇದು ಒಂದು ಹೇಳ್ತೇನೆ, ಇದು ಖಾರ ಚಟ್ನಿ ಬದಲು ಸ್ವೀಟ್ ಚಟ್ನಿನೂ ಹಾಕೊಳ್ಬೋದು. ಅವಾಗ ನಿಮಗೆ ಸ್ವೀಟ್ ಯಾರಿಗೆಲ್ಲ ಸ್ವೀಟ್ ಇಷ್ಟ ಅಂದ್ರೆ ಒಂದು ಲೇಯರ್ ಖಾರ, ಒಂದು ಹಾಗೂ ಮಾಡ್ಕೊಳ್ಬೋದು, ಹಾಕೊಂಡು ಮಾಡ್ಬೋದು. ಹೌದು ಹೌದು. ಆಗ ಒಂದು ಚಟ್ಪಟ ಚಟ್ನಿ ಅದರಲ್ಲಿ ಡಿಪ್ ಮಾಡಿ ತಿಂದಾಗ ಹೌದು, ಹಾಗೆ ಫೀಲ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನೋಡೋಣ, ತಗೊಳ್ಳಿ. ಹಾಗೆ ಅನ್ನಕ್ಕೆ ಹಾಗೆ ಕಲಿಸ್ತಾ ತಿಂತಾ ಇದ್ರೆ ಬೇರೆ ಏನು ಬೇಡ. ಹೌದು. ಯೂಶ್ವಲಿ ಇಲ್ಲಾದ್ರೆ ಬರೀ ಅನ್ನ ಸಾರು ಅಂದ್ರೆ ಉಪ್ಪಿನಕಾಯಿ ಬೇಕು, ಇಲ್ಲದಿದ್ರೆ ಏನಾದರೂ ಸೈಡಿಗೆ ಬೇಕು. ಹೌದು. ಸಮ್ಮರ್ ಸೀಸನ್ ಅಲ್ಲಿ ಸ್ವಲ್ಪ ಹಾಗೆ ಲೈಟ್ ಆಗಿ ಏನಾದರೂ ಇದ್ರೆ ತುಂಬಾ ಖುಷಿ ಅನ್ಸುತ್ತೆ. ಹೌದು, ತುಂಬಾ ಚೆನ್ನಾಗಿದೆ. ಸೊ ನೀವು ಹೇಳಿದ್ರಿ ಕುಡಿಯೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಹೌದು. ಸೊ ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು. ಮಾವಿನಕಾಯಿ ಸ್ಕಿನ್ನಿಗೆ, ಜೀರ್ಣಕ್ರಿಯೆಗೆ ವಿಟಮಿನ್ ಸಿ ಜಾಸ್ತಿ ಇರುತ್ತೆ, ಒಳ್ಳೆಯದು. ಸೂಪರ್ ಮೇಡಮ್. ಈಸಿ ಯೆಟ್ ಟೇಸ್ಟಿ ರೆಸಿಪಿ ನಮಗೆ ಹೇಳ್ಕೊಟ್ಟಿದ್ರಿ, ತುಂಬಾ ಇಷ್ಟ ಆಯ್ತು ಎರಡು ಕೂಡ. ಸೊ ನಿಮ್ಮ ಅಜ್ಜಿಯ ರೆಸಿಪಿನೂ ಸೂಪರ್, ನಿಮ್ಮ ರೆಸಿಪಿಯು ಕೂಡ ಸೂಪರ್. ಬೆಂಗಳೂರು ರೆಸಿಪಿ ಇಲ್ಲೂ ಮಾಡ್ತಾರೆ, ನನ್ನ ರೆಸಿಪಿ ಯಾವುದೂ ಇಲ್ಲ, ನೋಡಿ ಕಲ್ತ್ಕೊಂಡಿದ್ದು. ಬಟ್ ತುಂಬಾ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಹೇಗೆ ಅನ್ನಿಸ್ತು ನಮ್ಮ ಕಿಚನ್ ಅಲ್ಲಿ ಬಂದು ನೀವು ಅಡುಗೆ ಮಾಡಿ? ತುಂಬಾ ಖುಷಿ ಆಯ್ತು ನಿಜವಾಗ್ಲೂ. ಅಜ್ಜಿ ಮನೆಗೆ ಬಂದು ಇಲ್ಲಿ ಒಂದು ನಂಗೆ ಅವಕಾಶ ಸಿಕ್ಕಿದ್ದೆ, ನಂಗೆ ಒಂದು ಸುವರ್ಣ ಅವಕಾಶ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ಬರುವಾಗಲೂ ಕೂಡ ವೆಕೇಶನ್ ಅಲ್ಲಿ ಬರುವಾಗೆಲ್ಲ ಬಂದು ನಿಮ್ಮ ಕೈ ರುಚಿಯನ್ನು ನಮಗೆ ತೋರಿಸಿ. ಥ್ಯಾಂಕ್ ಯು. ನಾನು ಖಂಡಿತ ತೋರಿಸ್ತೇನೆ ನಿಮಗೆ ಮತ್ತು ನಿಮ್ಮ ತಂಡದವರಿಗೆ. ನನಗೆ ಇಲ್ಲಿ ಬಂದು ಅಡುಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ಸ್ ನಿಮಗೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಬ್ಯಾಂಗ್ಳೂರಿಗೆಲ್ಲ ಹೋದರೆ ನಮ್ಮ ಕುಚ್ಚಲಕ್ಕಿ ತುಂಬ ನಾವು ಮಿಸ್ ಮಾಡ್ತೀವಿ. ಇದನ್ನು ಖಂಡಿತವಾಗ್ಲೂ ನೀವು ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಒಳ್ಳೆ ಉದುರಾಗಿರೋಂಥ ಅನ್ನ ಕೂಡ ಆಗುತ್ತೆ. ಸೊ ಖಂಡಿತ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೂಪರ್ ಆಗಿದೆ. ಸೊ ಸಂಜೆ ಟೀ ಟೈಮ್ ಸ್ನ್ಯಾಕ್ಗೆ ಹೇಳಿ ಮಾಡಿಸಿದ್ದು ನನಗಂತೂ ತುಂಬ ಇಷ್ಟ ಆಯಿತು. ಯೂಶ್ವಲಿ ಆ್ಯಕ್ಚುಲಿ ನನಗೆ ಸ್ವಲ್ಪ ಚಟ್ಪಟ ಈ ಥರ ಎಲ್ಲ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಇದಂತೂ ಸೂಪರ್, ಖಂಡಿತ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.